महिषासुरमर्दिनि रम्यकपर्दिनि शैलसुते। ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯೋರ್ ಹಾರ್ಟ್. ಸಹ ಪ್ರಾಯೋಜಕರು ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते। जय विघ्नेश्वर जय विद्येश्वर, जय विघ्नेश्वर जय विद्येश्वर. कुदुरोळि क्षेत्ರದ शक्ति प्रदायने त्रिजगवन्दित गजवदन. कुदुरोळि क्षेत्ರದ शक्ति प्रदायने त्रिजगवन्दित गजवदन. गणादि सेवित शुभ फलदायक प्रथम पूजित सुमचरण. ಮಂಗಳೂರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಆಶೀರ್ವಾದದೊಂದಿಗೆ ವರ್ಷಂಪ್ರತಿ ನಡೆಯುವ ದಸರಾ ಮಹೋತ್ಸವದಲ್ಲಿ ಊರ ಪರವೂರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ವಿಶೇಷ ಪೂಜೆಗಳು ಸಲ್ಲಿಕೆಯಾದವು. ಶ್ರೀ ಕ್ಷೇತ್ರದಲ್ಲಿ ಗಣಪತಿ, ಆದಿಶಕ್ತಿ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡಿನಿ, ಶಾರದಾಂಬೆ, ಸ್ಕಂದಮಾತಾ, ಕಾತ್ಯಾಯಿನಿ, ಮಹಾಕಾಳಿ, ಮಹಾಗೌರಿ, ಸಿದ್ಧಿದಾತ್ರಿ ಮೂರ್ತಿಗಳನ್ನಿಟ್ಟು ಪ್ರತಿಷ್ಠಾಪಿಸಲಾಯಿತು. ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಮೂರ್ತಿಗಳಂಗಿರಿಸುವ ಮಂಟಪಗಳನ್ನು ಶೃಂಗರಿಸಲಾಗಿತ್ತು. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಾದ ರವಿಶಂಕರ್ ಮಿಜಾರ್ ಕ್ಷೇತ್ರದ ಕುರಿತಾಗಿ ಈ ರೀತಿ ಹೇಳುತ್ತಾರೆ. ಇವತ್ತು ಕುದ್ರೋಳಿ ಕ್ಷೇತ್ರದ ಒಂದು ಶಾರದೋತ್ಸವ ಅಂತ ಹೇಳಿದರೆ ಅದು ಮಂಗಳೂರು ದಸರಾ ಎಂಬ ಒಂದು ಹೆಗ್ಗಳಿಕೆಯ ವಿಷಯವೂ ಇದೆ. ಇವತ್ತು ಮಂಗಳೂರು ದಸರಾದ ಮುಖಾಂತರ ನವರಾತ್ರಿ ಉತ್ಸವ ಮೈಸೂರು, ಮಡಿಕೇರಿ ಹಾಗೆ ಮಂಗಳೂರು ಅಂತ ಹೇಳುವಾಗ ಮಂಗಳೂರು ದಸರಾ ಅಂತ ಹೇಳಿದರೆ ಅದಕ್ಕೆ ವಿಶೇಷವಾದ ಸ್ಥಾನವನ್ನು ಇವತ್ತು ಲಭಿಸಿದಂತಾಗಿದೆ. ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಇವತ್ತು ಮಂಗಳೂರಿಗೆ ಪ್ರವಾಸಿಗರು ಬಂದು ಆ ಗೋಕರ್ಣನಾಥ ಕ್ಷೇತ್ರದ ಮಂಗಳೂರು ದಸರಾ ಉತ್ಸವದಲ್ಲಿ ಭಾಗವಹಿಸುವಂಥದ್ದು. ಅದೇ ರೀತಿ ದೇಶದ ಬೇರೆ ಬೇರೆ ಭಾಗಗಳಿಂದ ಸಹ, ಅದಲ್ಲದೆ ವಿದೇಶದಿಂದ ಭಕ್ತರು ಬಂದು ಇವತ್ತು ಮಂಗಳೂರು ದಸರೋತ್ಸವದಲ್ಲಿ ಭಾಗವಹಿಸುವಂಥ ಒಂದು ದಿನ ಇವತ್ತು ಪ್ರಾರಂಭವಾಗಿದೆ. ಇವತ್ತು ಪ್ರತಿಷ್ಠಾಪನೆಯಾದ ನವದುರ್ಗಿಗಳು, ಅದೇ ರೀತಿ ಗಣಪತಿ, ಅದೇ ರೀತಿ ಶಾರದಾ ಮಾತೆ ಇವತ್ತು ಪ್ರತಿಷ್ಠಾಪನೆಯಾಗಿದೆ. ಇದು 5ನೇ ತಾರೀಕಿನವರೆಗೆ ಈ ಒಂದು ಉತ್ಸವ ನಡೀಲಿಕ್ಕಿದೆ. 5ನೇ ತಾರೀಕಿನ ಸಂಜೆ ಭವ್ಯವಾದ ಮೆರವಣಿಗೆ, ಮಂಗಳೂರು ದಸರೋತ್ಸವದ ಮೆರವಣಿಗೆ ಕುದ್ರೋಳಿ ಕ್ಷೇತ್ರದಿಂದ ಹೊರಟು ಮಂಗಳೂರಿನ ಎಲ್ಲ ಬೀದಿಗಳಲ್ಲಿ ಸಾಗಿ ಅದು ದೇವಸ್ಥಾನವನ್ನು ತಲುಪಿ ಆ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡುವ ಮುಖಾಂತರ 6ನೇ ತಾರೀಕು ಬೆಳಿಗ್ಗೆ ಅಂತ ಹೇಳ್ಬೋದು, 6ನೇ ತಾರೀಕು ಬೆಳಿಗ್ಗೆ ಶಾರದಾ ಮಾತೆಯನ್ನು ಹಾಕುವ ಮುಖಾಂತರ, ನೀರಿಗೆ ಹಾಕುವ ಮುಖಾಂತರ ಕೊನೆಯಾಗಲಿಕ್ಕಿದೆ. ಅದೇ ರೀತಿ ಈ ಉತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬೆಳಗಿನಲ್ಲೇ ಪ್ರಾರಂಭವಾಗಿದ್ದಾರೆ. ಇವತ್ತು ನಮ್ಮ ಮಂಗಳೂರು ದಸರಾ ಅಂತ ಹೇಳಿದರೆ ಮಂಗಳೂರಿನಲ್ಲಿ ಒಂದು ಅದ್ಧೂರಿಯಾದ ಒಂದು ಎಲ್ಲರಿಗೂ ರಂಜಿಸುವಂತಹ ಇವತ್ತು ಉತ್ಸವ ಜರುಗ್ತಾ ಇದೆ. ಮಂಗಳೂರಿನ ಎಲ್ಲ ವಿದ್ಯುತ್ ದೀಪ ಅಲಂಕಾರದಲ್ಲಿ ಇವತ್ತು ಮಂಗಳೂರಿನ ನಗರ ಭವ್ಯವಾಗಿ ಇವತ್ತು ಪ್ರಕಾಶಮಾನವಾಗಿದೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಇವತ್ತು ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರೋತ್ಸವದಲ್ಲಿ ಎಲ್ಲ ಭಕ್ತರು ಇವತ್ತು ಪಾಲು ತೆಗೊಂಡಾಗೆ
ಆಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಛಾಯಾ ಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೈಶ್ವರಂ. ಶ್ರೀ ಕ್ಷೇತ್ರದಲ್ಲಿ ದುರ್ಗಾ ಹೋಮ, ಆರ್ಯ ದುರ್ಗಾ ಹೋಮ, ಅಂಬಿಕಾ ದುರ್ಗಾ ಹೋಮ, ಭಗವತಿ ದುರ್ಗಾ ಹೋಮ, ಕುಮಾರಿ ದುರ್ಗಾ ಹೋಮ, ಮಹಿಷ ಮರ್ಧಿನಿ ದುರ್ಗಾ ಹೋಮ, ಚಂಡಿಕಾ ಹೋಮ, ಸರಸ್ವತಿ ದುರ್ಗಾ ಹೋಮ, ವಾಗೀಶ್ವರಿ ದುರ್ಗಾ ಹೋಮ ನಡೆಯಲಿದೆ. ಅಕ್ಟೋಬರ್ 6ರ ಗುರುವಾರ ಶ್ರೀ ಶಾರದಾ ವಿಸರ್ಜನೆ, ಅವಭೃತ ಸ್ನಾನ ಜರುಗಲಿದೆ. ಶ್ರೀ ಕ್ಷೇತ್ರದ ಖಜಾಂಚಿ ಶ್ರೀ ಪದ್ಮರಾಜ್ ನವರಾತ್ರಿ ಮಹೋತ್ಸವದ ಕುರಿತಾಗಿ ಈ ರೀತಿ ಹೇಳುತ್ತಾರೆ. ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅದ್ಭುತ ಸಂದೇಶ ನೀಡಿದಂತಹ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಮೃತ ಹಸ್ತದಿಂದ ಸ್ಥಾಪಿಸಲ್ಪಟ್ಟಂತಹ ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ 1930ರಿಂದ ಈ ಶಾರದಾ ಮಹೋತ್ಸವ ನಡೀತಾ ಬರ್ತಾ ಇತ್ತು. ಈ ಹಿಂದಿನ ನಮ್ಮ ಹಿರಿಯರು ಬಹಳ ಒಂದು ಶ್ರದ್ಧಾಭಕ್ತಿಯಾಗಿ ಪೂರ್ವಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದರು. 1989ರಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಭಾರತ ಸರ್ಕಾರದ ಮಾಜಿ ವಿತ್ತ ಸಚಿವರಾದಂತಹ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ನವೀಕರಣಗೊಳ್ಳುತ್ತೆ. 1991ರಲ್ಲಿ ಈ ನವೀಕೃತ ದೇವಸ್ಥಾನ ಉದ್ಘಾಟನೆಗೊಳ್ಳುತ್ತೆ. ಆದರೆ ಮಾನ್ಯ ಜನಾರ್ದನ್ ಪೂಜಾರಿ ಅವರು ಈ ದೇಶದ ಸಹಾಯಕ ವಿತ್ತ ಸಚಿವರಾಗಿದ್ದಂಥ ಸಮಯದಲ್ಲಿ ಈ ಶಾರದಾ ಮಾತೆಯೊಂದಿಗೆ ನವದುರ್ಗೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವಂಥ ಒಂದು ಕ್ರಮ ಕಲ್ಕತ್ತಾದಲ್ಲಿತ್ತು. ಇದನ್ನು ಅಲ್ಲಿ ನೋಡಿ ಯಾಕೆ ಇದನ್ನು ಮಂಗಳೂರಿಗೆ ತರಬಾರ್ದು ಅನ್ನುವಂತಹ ಒಂದು ಆಶೆ ಅವರಿಗೆ ಹುಟ್ಟಿಕೊಂಡಿತು. ಆ ಪ್ರಕಾರ ಅವರು ಮಂಗಳೂರಿನಲ್ಲೂ ಕೂಡ ನಮ್ಮ ಗೋಕರ್ಣನಾಥ ಕ್ಷೇತ್ರದಲ್ಲಿ 1990ರಲ್ಲಿ ಈ ಶಾರದೆ ಮಾತೆಯೊಂದಿಗೆ ದುರ್ಗೆಯ 9 ಅವತಾರಗಳು, ನವದುರ್ಗೆಯರು ಹಾಗೆ ಮಹಾಗಣಪತಿ ಆದಿಶಕ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದಸರಾ ಕಾರ್ಯಕ್ರಮವಾಗಿ ಇದು ಪರಿವರ್ತನೆಗೊಂಡಿತು. ಅದರ ಒಂದಿಗೆ ಈ ದಸರಾ ಮೆರವಣಿಗೆಯು ಕೂಡ ಬಹಳ ಒಂದು ಶ್ರದ್ಧಾಪೂರ್ವಕವಾಗಿ ಅನೇಕ ಟ್ಯಾಬ್ಲೋಗಳು, ಸ್ತಬ್ಧಚಿತ್ರಗಳ ಒಂದು ಭಾಗವಹಿಸುವಿಕೆಯಿಂದ ಇದು ಹೆಸರುವಾಸಿಯಾಗಿ ಆಗ್ತಾ ಹೋಯಿತು. ತದನಂತರ 2004ರಲ್ಲಿ ತಮಗೆಲ್ಲ ತಿಳಿದಿರುವಂತೆ ಈ ದಸರಾ ಇದು ಮಂಗಳೂರು ದಸರಾ ಆಗಿ ಪರಿವರ್ತನೆಗೊಂಡಿರುವಂಥದ್ದು ಕೂಡ ತಮಗೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಈ ದಸರಾ ಮೆರವಣಿಗೆ 9 ದಿವಸದಲ್ಲಿ ಶಾರದೆಯನ್ನು ಪ್ರತಿಷ್ಠಾಪನೆ ಮಾಡಿ ನವದುರ್ಗೆಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವುದರ ಒಟ್ಟಿಗೆ ದಸರಾ ಮೆರವಣಿಗೆಯಲ್ಲಿ ಈ ಕೇವಲ ಈ ದೇವರ ಒಂದು ಮೂರ್ತಿಗಳನ್ನಲ್ಲದೆ ಅನೇಕ ಸ್ತಬ್ಧಚಿತ್ರಗಳು, ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವಂಥ ಕಲಾ ತಂಡಗಳು ಕೂಡ ಮೆರವಣಿಗೆಯ ಸೊಬಗನ್ನು ಹೆಚ್ಚಿಸ್ತಾ ಬರ್ತಾ ಇದೆ. ಆದರೆ ಕಳೆದ 2 ವರ್ಷದಿಂದ ಈ ಕೊರೋನಾದ ಮಹಾಮಾರಿಯಿಂದ ಈ ಧಾರ್ಮಿಕ ಕೇಂದ್ರಗಳನ್ನು ಮುಚ್ಚಿಟ್ಟಿರುವಂಥದ್ದು ಕೂಡ ತಮಗೆಲ್ಲ ತಿಳಿದಿದೆ. ಆದರೆ ಶ್ರೀ ಕ್ಷೇತ್ರದಲ್ಲಿ ಆ ದೇವರುಗಳ ಒಂದು ಅನುಗ್ರಹದಿಂದ ದಸರಾ ಮಹೋತ್ಸವ ಬಹಳ ಒಂದು ಶ್ರದ್ಧಾಭಕ್ತಿಪೂರ್ವಕವಾಗಿ ನಡೆದಿದೆ. ಮೆರವಣಿಗೆ 2 ವರ್ಷ ಇರಲಿಲ್ಲ. ಆದರೆ ಈ ಬಾರಿ ಎಲ್ಲ ಮೆರವಣಿಗೆಗೂ ಕೂಡ ಅನುಮತಿ ಇದೆ. ನವದುರ್ಗೆಯರ ಪ್ರತಿಷ್ಠಾಪನೆ ಹಾಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆ, ಮಹಾಗಣಪತಿ ಆದಿಶಕ್ತಿಯ ಪ್ರತಿಷ್ಠಾಪನೆ ಈ ದಿವಸ ಬೆಳಿಗ್ಗೆ 11:45 ಗಂಟೆಗೆ ಆಗಿದೆ. ಹಾಗೆ ಮಂಗಳೂರು ದಸರಾದ ಉದ್ಘಾಟನೆಯನ್ನು ಕೂಡ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ, ಮಂಗಳೂರು ದಸರಾದ ರೂವಾರಿ ಅಂತ ಹೇಳ್ಬೋದು, ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಹರೇಕಳ ಆಜಪ್ಪನವರು ಹಾಗೆ ಮಹಾಲಿಂಗ ನಾಯಕರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರ ಒಟ್ಟಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ MB ಪಾಟೀಲ್ ರವರು, ವಿರೋಧ ಪಕ್ಷದ ವಿಧಾನಸಭೆಯ ಉಪನಾಯಕರಾದಂತಹ UT ಖಾದರ್ ರವರು, ಮಂಗಳೂರು ಕ್ಷೇತ್ರದ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ರವರು, ಮೂಡುಬಿದಿರೆ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ ರವರು, ವಿಧಾನ ಪರಿಷತ್ ಸದಸ್ಯರುಗಳಾದಂತಹ ಹರೀಶ್ ಕುಮಾರ್ ರವರು, ಹಾಗೆ ಮಂಜುನಾಥ್ ಭಂಡಾರಿ ಅವರು, ಹಾಗೆ ಶಕುಂತಲಾ ಮಾಜಿ ಸಚಿವರುಗಳಾದಂತಹ ವಿನಯ್ ಕುಮಾರ್ ಸೊರಕೆ ಅವರು, ಅಭಯಚಂದ್ರ ಜೈನ್ ರವರು, ಹಾಗೆ
ಮಿಥುನ್ ರೈ ಮುಖಂಡರಾದಂಥ ಮಿಥುನ್ ರೈ ಅವರು, ಶಕುಂತಲಾ ಶೆಟ್ಟಿಯವರು, ಇನ್ನಿತರ ಮುಖಂಡರುಗಳ ಒಂದು ಗಣ್ಯರ ಒಂದು ಸಮ್ಮುಖದಲ್ಲಿ ಈ ಮಂಗಳೂರು ದಸರಾದ ಉದ್ಘಾಟನೆಗೊಂಡಿದೆ. ಅದರ ನಂತರ ಮಹಾಪೂಜೆ, ಅನ್ನ ಸಂತರ್ಪಣೆ, ಈ ಭಜನೆ ಕಾರ್ಯಕ್ರಮಗಳು ನಡೀತಾ ಇದೆ. ಸಂಜೆ 6 ಗಂಟೆಯಿಂದ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಈ ದೇಶ ಕಂಡಂತಹ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರಗಲಿಕ್ಕಿದೆ. ನಂತರ ಮಹಾಪೂಜೆ ಉತ್ಸವಗಳು ಜರಗಲಿಕ್ಕಿದೆ. ಇದು ನಾಡಿದ್ದು 5ನೇ ತಾರೀಕಿನವರೆಗೂ ಇರುತ್ತೆ. ಹಾಗೆ 30ನೇ ತಾರೀಕಿಗೆ ವಿಶೇಷವಾಗಿ ಈ ನವರಾತ್ರಿ ಉತ್ಸವದ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ಚಂಡಿಕಾ ಹೋಮ, ಸಾರ್ವಜನಿಕ ಚಂಡಿಕಾ ಹೋಮ ಈ ಕ್ಷೇತ್ರದ ಹಿಂಭಾಗದಲ್ಲಿರುವಂಥ ವಿಶ್ವನಾಥ ಕಲ್ಯಾಣ ಮಂಟಪದಲ್ಲಿ ಬಹಳ ಶ್ರದ್ಧಾಪೂರ್ವಕವಾಗಿ ಜರಗಲಿಕ್ಕಿದೆ. ಹೆಚ್ಚಿನ ಸಂಖ್ಯೆಯ ಭಕ್ತರು ಇದರಲ್ಲಿ ಪಾಲ್ಗೊಳ್ಳಬಹುದು. ಹಾಗೆ 30ನೇ ತಾರೀಕಿಗೆ ಮಹಾಚಂಡಿಕಾ ಹೋಮ ಅಗಲೋತ್ಸವಗಳು ಜರಗಲಿಕ್ಕಿದೆ. 4ನೇ ತಾರೀಕಿಗೆ ಶತಸಿಯಳಾಭಿಷೇಕ ಹಾಗೆ ಮಹಾ ಅನ್ನ ಸಂತರ್ಪಣೆ ಜರಗಲಿಕ್ಕಿದೆ. 5ನೇ ತಾರೀಕಿನಂದು ಈ ಮಂಗಳೂರು ದಸರಾದ ವೈಭವಯುತ ಮೆರವಣಿಗೆ ಸಂಜೆ 4 ಗಂಟೆಗೆ ಶ್ರೀ ಕ್ಷೇತ್ರದಿಂದ ಹೊರಡಲಿಕ್ಕಿದೆ. ಇದು ಕ್ಷೇತ್ರದಿಂದ ಹೊರಟು ಮಣ್ಣಗುಡ್ಡೆ ಹಾಗೆ ನಾರಾಯಣಗುರು ವೃತ್ತ, ಲಾಲ್ಬಾಗ್ ಸರ್ಕಲ್, ಬಳ್ಳಾಲ್ಬಾಗ್ ಸರ್ಕಲ್ ಹಾಗೆ PVS ವೃತ್ತ, ಗೋವಿಂದ್ ಪೈ ವೃತ್ತ, KS ರಾವ್ ರೋಡ್ ಆಗಿ ಟೆಂಪಲ್ ಸ್ಕ್ವೇರ್ ಬಂದು ನಂತರ ಕಾರ್ ಸ್ಟ್ರೀಟ್ ಆಗಿ ನ್ಯೂ ಚಿತ್ರ ಥಿಯೇಟರ್ ಬಂದು ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಸರ್ಜನೆ ಕಾರ್ಯಕ್ರಮ ಜರಗಲಿಕ್ಕಿದೆ. ವಿಶೇಷವಾಗಿ ಈ ಬಾರಿ ಈ ಮಂಗಳೂರು ದಸರಾಕ್ಕೆ ಬರುವಂತಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ಷೇತ್ರ ಆಡಳಿತ ಮಂಡಳಿ ಈ ಕ್ಷೇತ್ರದ ಭಕ್ತರು ಒಂದು ಸುಸಜ್ಜಿತವಾದಂತಹ ಸ್ವಯಂ ಸೇವಕರ ತಂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲು ಕಟಿಬದ್ಧರಾಗಿ ನಿಂತಿದ್ದಾರೆ. ವಿಶೇಷವಾಗಿ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಕಡೆ ಇರುವಂಥದ್ದು. ಆದರೆ ಈ ಬಾರಿ ವಿಶೇಷ ಮುತುವರ್ಜಿ ವಹಿಸಿ ಸುಮಾರು 500 ವಾಹನಗಳಿಗೆ ಪಾರ್ಕಿಂಗ್ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಣ್ಣಗುಡ್ಡೆಯಿಂದ ಹಿಡಿದು ನ್ಯೂ ಚಿತ್ರದವರೆಗೆ ಈ ರಸ್ತೆಯ ಬದಿಯಲ್ಲಿರುವಂಥ ಖಾಲಿ ಜಾಗದ ಮಾಲೀಕರನ್ನು ಸಂಪರ್ಕಿಸಿ ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮಂಗಳೂರು ದಸರಾ ಅಂತ ಏನು ಅಂತ ಹೇಳಿದರೆ ಇದು ದಸರಾ ಜನರ ದಸರಾ, ಭಕ್ತರ ದಸರಾ. ಇಲ್ಲಿ ಸರ್ಕಾರದಿಂದ ಯಾವುದೇ ನಾವು ಅನುದಾನವನ್ನು ಪಡೆದುಕೊಳ್ಳೋದಿಲ್ಲ. ಆದ್ದರಿಂದ ಎಲ್ಲರೂ ಶ್ರೀ ಕ್ಷೇತ್ರದ ಬಂದು ಆ ದೇವರ ದರ್ಶನ ಪಡೆದು ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೆರವಣಿಗೆಯಲ್ಲಿ ಒಂದು ವಿಚಾರ ನಾನು ಮರೆತು ಬಿಟ್ಟಿದ್ದೇನೆ. ಈ ಬಾರಿ ವಿಶೇಷವಾಗಿ ರಾಜ್ಯದ ವಿವಿಧ ಜಿಲ್ಲೆಯಿಂದ ಬರುವಂಥ ಕಲಾ ತಂಡಗಳು ಸುಮಾರು 25ಕ್ಕಿಂತಲೂ ಹೆಚ್ಚಿನ ಜಿಲ್ಲೆಯ ಕಲಾ ತಂಡಗಳು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಶೋಭಾಯಾತ್ರೆಯ ವೈಭವಕ್ಕೆ ಇನ್ನಷ್ಟು ಆಕರ್ಷಣೆ ಆಗಲಿಕ್ಕೆ. ನಮೋ ನಮಃ ದೇವಿ, ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ ವರದೆ ಶ್ರೀಕರಿ ಶ್ರೀ ಗೌರಿ, ವರದೆ ಶ್ರೀಕರಿ ಶ್ರೀ ಗೌರಿ. ನಮೋ 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 ದೇವಿ, ನಮೋ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ.
ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ, ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ. ಕಾವಾ ಸಕಲ ಜೀವ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ. ನವರಾತ್ರಿಯ ಪುಣ್ಯರುವ ಕಾಲದಲ್ಲಿ ಪವಿತ್ರವಾದ ಗೋಕರ್ಣಾಧೀಶ್ವರ ದೇವರ ದಿವ್ಯ ಸನ್ನಿಧಾನದಲ್ಲಿ ಇವತ್ತಿನಿಂದ 5 ತಾರೀಕು ತನಕ ನವರಾತ್ರಿ ಮಹೋತ್ಸವದ ಪುಣ್ಯರುವ ಕಾಲದಲ್ಲಿ ನವದುರ್ಗೆಯನ್ನು ಪ್ರತಿನಿತ್ಯ ಆರಾಧನೆ, ಪ್ರಥಮವಾಗಿ ಸರ್ವವಿಘ್ನ ಪರಿಹಾರ್ಥವಾಗಿ ಮಹಾಗಣಪತಿ ಪೂಜೆ ಮಾಡಿಕೊಂಡು ಆ ನವದುರ್ಗೆಯರಿಗೆ ಪ್ರತಿನಿತ್ಯವಾಗಿ 2 ಹೊತ್ತಿನ ಪೂಜೆ ಅಲಂಕಾರ, ಹಾಗೆ ಶಾರದಾ ಮಾತೆಗೆ 3 ಹೊತ್ತಿನ ಪೂಜೆ ದಿನನಿತ್ಯ ನಡೆಯುತ್ತಾ ಇದೆ. ಆ ನಡೆಯುವಂತಹ ಸಂದರ್ಭದಲ್ಲಿ ಆರಾಧಿಸುವಂಥ ಎಲ್ಲ ಲೋಕಕ್ಕೆ ಬರುವಂತಹ ಸರ್ವ ರೀತಿಯ ಎಲ್ಲ ಕಂಟಕೆಲ್ಲ ದೂರ ಮಾಡಿ ನವರಾತ್ರಿಯ ಪುಣ್ಯರುವ ಕಾಲದಲ್ಲಿ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಬಂದು ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮೋಹ, ಮದ, ಮಸ್ತರೆಂಬ ಸಡ್ವೈರ್ಯವನ್ನು ದೂರ ಮಾಡಿಕೊಟ್ಟು ಎಲ್ಲರಿಗೆ ಉತ್ತಮವಾದ ಜ್ಞಾನದ ಪ್ರಗತಿಯನ್ನು ಕೊಡುವಂತಹ ಶಾರದಾ ಮಾತೆಯನ್ನು ಪ್ರಾರ್ಥನೆ ಮಾಡಿದಲ್ಲಿ ಈ ಲೋಕ ಕಲ್ಯಾಣವಾಗಲಿಂದ ಈ ದೇವಸ್ಥಾನದಲ್ಲಿ ದಿನನಿತ್ಯ 9 ದಿನದಲ್ಲಿ ನಡೆಯುವಂತಹ ಪೂಜೆ ಕಾರ್ಯಕ್ರಮ, ನವದುರ್ಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೆಯುತ್ತಾ ಇದೆ. ಪ್ರಥಮವಾಗಿ ಮಹಾಗಣಪತಿ ಪೂಜೆ ಮಾಡಿಕೊಂಡು ಪ್ರತಿನಿತ್ಯವಾಗಿ 9 ನವದುರ್ಗೆ ಕೂಡ ಪ್ರತಿನಿತ್ಯ 2 ಹೊತ್ತಿನ ಪೂಜೆ, ಮಧ್ಯಾಹ್ನದಲ್ಲಿ 11 ಗಂಟೆಗೆ, ಸಂಜೆ 6-7 ಗಂಟೆಗೆ ಪೂಜೆ ಪ್ರತಿನಿತ್ಯ ಅಲಂಕಾರಭರಿತವಾಗಿ ಷೋಡಶೋಪಚಾರ ಪೂಜೆ ದಿನನಿತ್ಯ ನಡೆಯುತ್ತಾ ಇದೆ. ಶಾರದಾ ಮಾತೆ ಕೂಡ ವಿಶೇಷವಾಗಿ 9 ದಿವಸ ಕೂಡ ಪೂಜೆ ನಡೆಯುತ್ತೆ. ತನ ಕಾಯುವನು ಸಂತಾನದವರ ನೀಡುವನು. ಮುತ್ತೈದೆ ತನ ಕಾಯುವನು ಸಂತಾನದವರ ನೀಡುವನು. ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ, ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ. ಕಾವಾ ಸಕಲ ಜೀವ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ. ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುವ ನವರಾತ್ರಿ ಮಹೋತ್ಸವ ವೀಕ್ಷಿಸಲು ದೇಶ ವಿದೇಶಗಳಿಂದ ಭಕ್ತರು ಬರುವುದನ್ನು ನಾವು ಕಾಣಬಹುದಾಗಿದೆ. ಮಂಗಳೂರಿನ ದಸರಾ ಮಹೋತ್ಸವ ದೇಶ ವಿದೇಶಗಳಲ್ಲಿಯೂ ಪ್ರಸಿದ್ಧಿಯನ್ನ ಪಡೆದಿದೆ. ಚಂದದೋರ ಚನ್ನಿಗನೇ ಬೆನ್ನಿಯ ಕೊಡುವೆ ಬೋರ ಸುಂದರನೇ. ಪಾಂಡವರ ಮಧ್ಯಮನ ರಥಸಾರಥಿಯಾದವನೇ, ಗೀತೆಯನ್ನು ಬೋಧಿಸಿದ ಕುರುಕ್ಷೇತ್ರದ ಶ್ರೀಕಾರನೇ. ಬಾರು ಕೃಷ್ಣ ಭಕ್ತರ ಲೋಲ, ಬಾರು ಕೃಷ್ಣ ಗೋಪಿ ಕೃಷ್ಣ ಸದ್ಗುಣಶೀಲ. ಕಡಲಲಿಯ
ಕೃಷ್ಣ ಭಕ್ತರ ಲೋಲ, ಬಾರೋ ಕೃಷ್ಣ ಗೋಪಿ ಕೃಷ್ಣ ಸದ್ಗುಣಶೀಲ. ಮಹಿಮನೇ ಅಮಿತನೇ ಹರುಷವ ಕೊಡುವನೇ, ಕಲಶದ ಬಾವಿ ಎದುರು ಮಂದಿರನೇ, ನವಸುಮರಾಶಿಯಿಂದ ರಾಜಿಪನೇ, ನಾರಾಯಣ ಗುರು ಭಕ್ತರ ಕರುಣಿಸುತ್ತಾ ಕಾವವನೇ, ಕುದುರೋಳಿಯ ಕ್ಷೇತ್ರವನ್ನು ಭುವಿ ಸ್ವರ್ಗವಗೈದವನೇ. ಕೃಷ್ಣ ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್, ನಂಬರ್ 110B, ಮಾರುತಿ ವೀತಿಕಾ, ಚಿತ್ರರಂಜನ್ ಸರ್ಕಲ್, ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು Ideal ice cream, Milky Way to your heart. ಸಹ ಪ್ರಾಯೋಜಕರು ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಕೆಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. Union Bank of India.